ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗಾಯತ್ರಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರುವಲ್ಲ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಹೇಗಿದ್ದೀರಾ? ಪರವಾಗಿಲ್ಲ, ಆರಾಮಾಗಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು ದೂದ್ ಪೇಡ ಮಾಡ್ತಿದ್ದೆ. ದೂದ್ ಪೇಡ? ಹೌದು. ಓ, ಇದಂತೂ ಭಾರಿ ಸೂಪರ್ ಇರುತ್ತೆ, ಮಕ್ಕಳಿಗೆಲ್ಲ ಒಳ್ಳೇದಾಗ್ಬೋದು. ಹೌದೌದು, ಮಿಲ್ಕ್ ಪೌಡ್ರಿಂದ ಮಾಡ್ತಾ ಇದ್ದೆ. ಮಿಲ್ಕ್ ಪೌಡ್ರಿಂದ. ಓಕೆ, ಆಮೇಲೆ ಇನ್ನೊಂದು ಖೀರ್ ಮಾಡ್ತಾ ಇದ್ದೆ. ಖೀರ್, ಓಕೆ, ಎರಡು ಸ್ವೀಟೇ? ಹಾಂ, ಸ್ವೀಟೇ. ಒಂದು ನಾಡ್ದು ದಸರಾ ಅಲ್ಲ? ಹಾಂ, ಅದಕ್ಕೆ ದಸರಾ ಟೈಮಿಗೆ ಈ ಥರ ಸ್ವೀಟೆಲ್ಲ ಮಾಡ್ಕೊಳ್ಬೋದಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆನೂ ಹೋಗುವ. ಓಕೆ ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೈತಲ್ಲ. ಈಗ ಫಸ್ಟಿಗೆ ನೀವು ಯಾವುದು ಪೇಡ ಮಾಡ್ತಿದ್ದೀರಾ? ಹೌದು. ಓಕೆ, ಪೇಡಕ್ಕೆ ಅದು ಯಾವುದು ನೀವು ಹೇಳಿದ್ದು? ಮಿಲ್ಕ್ ಪೌಡ್ರಿಂದ ಮಿಲ್ಕ್ ಪೌಡ್ರನ್ನ, ಖಾಲಿ ಹಾಲಿನ ಪೌಡ್ರ್ ಅಲ್ಲ? ಓಕೆ, ಸ್ಟಾರ್ಟ್ ಮಾಡೋದು. ಎಂತ ಫಸ್ಟ್? ಓಕೆ, ಹಾಗಾದರೆ ಒಲೆ ಒರೆಸ್ಬೇಕಲ್ಲ? ಒಲೆ ಒರೆಸಿ ಇದಕ್ಕೆ ಸ್ವಲ್ಪ ಬಿಸಿ ಆಗಲಿ. ಅಂದರೆ ಇದು ಹಾಲಿನ ಹುಡಿಯನ್ನು ಹುರ್ಕೊಳ್ಳೋದಾ? ಹೌದು, ಹಾಲಿನ ಹುಡಿಯನ್ನು 1 ಕಪ್ ಹುರ್ಕೊಳ್ಳೋದು. ಓಕೆ, ಹಾಲಿನ ಹುಡಿಯನ್ನು ಕೂಡ ಹುರ್ಕೊಳ್ಳಿಕ್ಕುಂಟಲ್ಲ? ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು. ಇದು ಇದು ಯಾವುದು? ಪೇಡ ಅಲ್ಲ? ಪೇಡ. ಓಕೆ, ನಮಗೆ ಆ್ಯಕ್ಚುಲಿ ಪೇಡ ಅಂತ ಹೇಳುವಾಗ ಚಿಕ್ಕದಿರುವಾಗೆಲ್ಲ ಭಯಂಕರ ಇಷ್ಟ. ಯಾಕಂದರೆ ನಂದಿನಿ ಪೇಡ ಅಂತ ಹೇಳಿದರೆ ಹೌದು ಹೌದು, ಎಲ್ಲ ಮಕ್ಕಳಿಗೆ ಇಷ್ಟ ಇತ್ತಾಗ. ಹೌದು, ದಸರಾ ಬಂತಲ್ಲ? ಹಾಂ ಹೌದು, ಈ ಥರ ಮಾಡಿದರೆ ಈಗ ಎಲ್ಲರೂ ಮಾಡಲಿ ಅಂತ. ಹೌದು, ಹಬ್ಬಕ್ಕೆಲ್ಲ ಈ ಥರದ್ದು ಡಿಶ್ ಮಾಡ್ಕೊಳ್ಬೋದು. ಹೌದು, ಜಾಸ್ತಿ ಫ್ರೈ ಆಗಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಗಲಿಲ್ಲಲ್ಲ? ಒಂಥರ ಬ್ರೌನಿಶ್ ಬರಬೇಕಲ್ಲ, ಡಾರ್ಕ್ ಅಲ್ಲ. ಅದೇ. ಈ ಪೇಡ ಹಾಲಿನ ನಾರ್ಮಲ್ ಹಾಲು ಹಾಕಿ ಕೂಡ ಹಾಲು ಹಾಕಿ ಮಾಡೋದು. ಅದು ತುಂಬ ಹೊತ್ತಾಗ್ತದೆ. ಇದು ಇನ್ಸ್ಟೆಂಟ್. ಇನ್ಸ್ಟೆಂಟ್. ಓಕೆ, ರಾಪಂಡ ಹೌದು, ಬೇಕು ಹೇಳಿದ್ರೆ ಸಂಧಾನ ಮಾಡಿ ಸ್ವಲ್ಪ. ಇದಾದರೆ ಬೇಗ ಆಗುವಂತ ಅಂತ ಹೇಳ್ತೀರಾ? ಹೌದೌದು. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ. ಹೌದು, ಸ್ವಲ್ಪ ತುಪ್ಪ ಅಂತ ಬಂದಾಗ ಶುದ್ಧ ಹಸಿನ ತುಪ್ಪ, ಕೇಸರಿಯವರ ಅರ್ಧ ಸಾಕಾದ್ರೆ? ಅರ್ಧ ಸ್ಪೂನ ಸಾಕಾ? ಸಾಕು. ಸಾಕಿದು ಆಫ್ ಮಾಡೋದಾ? ಹೌದು, ಆಫ್ ಮಾಡಿ. ಇದು ಸ್ವಲ್ಪ ಈಗ ತಣಿಬೇಕಾ? ಇದರಲ್ಲೇ ತಣಿಲೆ ಅಥವಾ ಬೇರೆ? ಹೇಗೆ ಸಾಕ್ತದೆ. ಇನ್ನೊಂದರಲ್ಲಿ ಹಾಕಿದ್ರೂ ಒಳ್ಳೆಯದು, ಬೇಗ ಆಗ್ತದಲ್ಲ. ಓಕೆ, ಓಕೆ, ಇದಂತೂ ರೆಡಿ. ಹಾಲಿನ ಪೌಡರ್ ಅಲ್ಲ? ಹೌದು, ಮಿಕ್ಸ್ ಆಗಿದೆ. ನೆಕ್ಸ್ಟ್ ಅದು ತಣಿಬೇಕು. ಇದು ತಣ್ಣದ ನಂತರ ಅದಕ್ಕೆ ಹಾಲು ಹಾಕಬೇಕು. ಹೌದು, ಎಸ್ ಮ್ಯಾಮ್. ಈ ಥರ ಪೇಡ ಅಲ್ಲ ನಾವು ಬೇಕರಿಯಲ್ಲೇ ತಿನ್ನೋದು. ಈಗ ನೀವು ಮನೆಯಲ್ಲೇ ರೆಡಿ ಮಾಡ್ತಾ ಇರೋದು, ನೀವು ಹೇಗೆ ಐಡಿಯಾಸ್ ಬಂತು? ಈಗ ಅದು ಎಲ್ಲಿಯ ಒಂದು ನೋಡಿದ್ದು ನಾನು, ಅದು ನಾವು ಮಾಡಿದೆ ಮತ್ತು ಮನೆಗೆ ಹೋಗಿ. ಓಕೆ, ತುಂಬ ಚೆನ್ನಾಗಿದೆ. ಹೌದು, ಮತ್ತೆ ಬೇಕರಿ ಅಂತ ಇರೋದೇ ಇಲ್ಲ, ಮನೆಯಲ್ಲೇ ಮಾಡೋದು. ಓಕೆ, ಮನೇಲಿ ಮಾಡಿದ್ರು ಕೂಡ ಆರೋಗ್ಯ ಇರುತ್ತೆ, ಮತ್ತೆ ನಾವು ಶುದ್ಧವಾಗಿ ಅಂದರೆ ಒಂದು ಸ್ವಲ್ಪ ಮಾಡ್ಬೋದಲ್ಲ? ಹೌದು. ಓಕೆ, ಹಾಗಾದರೆ ಸ್ವಲ್ಪ ತಣಿಲಿಲ್ಲ? ಹೌದು, ತಣ್ಣಿ. ಓಕೆ, ಆಲ್ಮೋಸ್ಟ್ ಇದು ಆರಿದೆಲ್ಲ? ತಣ್ಣಿದೆ. ಹೌದು. ಓಕೆ, ನಿಲ್ಲಿ ಅದಕ್ಕೆ ಮಿಕ್ಸರಿಗೆ. ಇದನ್ನು ಈಗ ನೀವು ಹಾಗಾದರೆ ಮಿಕ್ಸಿ ಹಾಕಿ ರನ್ ಮಾಡಬೇಕಂತ? ಹೌದು, ಅಂದರೆ ಸ್ವಲ್ಪ ಗಟ್ಟಿ ಇರೋದಕ್ಕೆ? ಹೌದು, ಅದು ಪುಡಿ ಆಗಬೇಕು. ಹಾಂ, ಇದನ್ನು ಹೀಗೆ ರನ್ ಮಾಡಬೇಕಲ್ಲ? ಎಸ್, ಈಗ ಇದಕ್ಕೆ ಅದಕ್ಕೆ ಹಾಕ್ಬೇಕು? ಹೌದು, ಇದಕ್ಕೆ ಒಲೆ ಉರಿಸ್ಬೇಕಾ? ಮತ್ತು ಆಮೇಲೆ? ಹೌದು, ಆಮೇಲೆ ಓಕೆ, ಈಗ ಇದಕ್ಕೆ ಹಾಲು ಹಾಕ್ತೀರಾ? 1 ಕಪ್ ಹುಡಿಗೆ ಅರ್ಧ ಕಪ್ಪಿನಷ್ಟು ಹಾಲು ಹಾಕಬೇಕು. 1 ಕಪ್ ಹುಡಿಗೆ ಅರ್ಧ ಕಪ್. ಆದರೆ ಎಲ್ಲ ಒಮ್ಮೆಲೆ ಹಾಕಬಾರ್ದು, ನೋಡ್ತಾ ಹಾಕಬೇಕು. ಇಲ್ಲದ್ರೆ ವಾಪಸ್ ಆಗೋ ಥರ ಗಟ್ಟಿ. ಹೌದು. ಈ ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡಿದ ನಂತರ ನಾವು ಏನು ಇದು ಮಾಡ್ಕೊಳ್ಳೋದಾ? ಪುನಃ ಬಿಸಿ ಮಾಡಬೇಕು. ಹೌದು. ಇದಕ್ಕೆ ನೀವು ಸಕ್ಕರೆ ಹಾಕ್ತಿದ್ರಾ? ಮತ್ತು ಇನ್ನೂ ಒಲೆ ಒರೆಸ್ಬೇಕಾ? ಜೋರಿಡ್ಲಾ? ಇಡಿ ಒಮ್ಮೆ ಬಿಸಿ ಆಗಲಿ. ಇದು ಈಗ ಸ್ವಲ್ಪ ಗಟ್ಟಿ ಆಗಬೇಕು. ಹೌದು. ಹಾಲು ಮತ್ತು ಹಾಲಿನ ಹುಡಿ ಅಲ್ಲ? ಹೌದು. ಪೇಡ ಎಲ್ಲ ಒಂದು ತಿಂದರೆ ಸಾಕಾಗ್ತದಲ್ಲ, ದಿವಸಕ್ಕೆ ಒಂದು ಪೇಡ ತಿನ್ಬೇಕು.
ಈ ಥರ ರೆಡಿ ಮಾಡಿ ಇಡಬೇಕು, ಭರಣಿಯಲ್ಲಿ ರೆಡಿ ಮಾಡಿ ಇಡಬೇಕು. ನಾವೆಲ್ಲ ದಿವಸಕ್ಕೆ ಒಂದಿಲ್ಲ, ಒಮ್ಮೆ ಮಾಡಿದರೆ ಫುಲ್ ಎಲ್ಲ ಖಾಲಿ ಆಗಬೇಕಲ್ಲ ಅದು. ಹೌದು. ನೀವು ಸ್ವೀಟೇ ಜಾಸ್ತಿ ತಿನ್ನೋದಾ ಹೇಗೆ? ನಾನು ಮಾಡೋದೇ ಸ್ವೀಟ್ ಸ್ವಲ್ಪ ಜಾಸ್ತಿ. ಸ್ವೀಟ್ ಅಲ್ಲ, ಅದೇ ಇದೀಗ ಹದ ಬಂತಲ್ಲ, ಏನು ಆಲ್ಮೋಸ್ಟ್ ಹದ ಬರ್ತಾ ಉಂಟು. ಈಗ ಸ್ವಲ್ಪ ಅದಕ್ಕೆ ಎಂತ ತುಪ್ಪ ಬಿಡಬೇಕು. ಇದನ್ನು ಬಿಡಬೇಕಾ? ಹೌದು, ಇದರಲ್ಲಿ. ಓಹೋ, ಇದು ಬಿಡದಿದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು, ತುಪ್ಪ ಆ್ಯಡ್ ಮಾಡಬೇಕು. ಹೌದು, ಆಪ್ಷನಲ್ ಹಾಗೆ ಒಂದು ತುಪ್ಪ ಬಿಡಬೇಕು. ಅದಕ್ಕೆ ಸಾಕಾಗ್ಲಿಲ್ಲ ಅಂತ ನಾವು ಹಾಕ್ಬೇಕು. ಸ್ವಲ್ಪ ಹಾಕ್ಬೋದಾ ಅಂತ. ಹಾಕ್ಬೋದಾ? ಓಕೆ, ಒಂದು ಅರ್ಧ ಸ್ಪೂನ ಹಾಕಿ. ಅರ್ಧ ಸ್ಪೂನ್ ಬೇಕಾದರೆ ಹಾಕು. ತುಪ್ಪ ಕೂಡ ಜಾಸ್ತಿ ಆದರೆ ಅದು ಕೂಡ ಅದು ಸಾಕಬಾರ್ದು. ಹೌದು, ಸಾಕಾ ಅಂತ. ಸಾಕು, ಆಲ್ಮೋಸ್ಟ್ ಕರೆಕ್ಟ್ ಬರ್ತಾ. ಇದು ಪೇಡ ಸೈಜ್ ಬರಲಿಕ್ಕೆ ಅಂತ ಮಾಡ್ತೀರಿ ನೀವು ಈಗ? ಕೈಯಿಂದ ಗಟ್ಟಿ ಬರುತ್ತೆ, ರೌಂಡ್ ಮಾಡೋದು. ಹಾಂ, ಓಕೆ ಓಕೆ. ಕೈಯಿಂದಲ್ಲ, ಈಗ ರೋಲ್ ಥರ ಮಾಡಿ ಕಟ್ ಮಾಡೋದು. ಹೌದು, ಕಟ್ಟು ಹಾಗೆ ಸಾಕ್ತದೆ. ಇಲ್ಲದೆ ಸ್ವಲ್ಪ ಸ್ವಲ್ಪ ತೆಗೆದು ಕೈಯಿಂದ ರೌಂಡ್ ಮಾಡಿ ಚಟ್ಟೆ ಮಾಡ್ಬೋದು. ಇದು ಸ್ವಲ್ಪ ಅಲ್ಲ, ಹೌದು, ಜಾಸ್ತಿ ಆದರೆ ಹಾಗೆ ಮಾಡ್ಬೋದು. ಆಲ್ಮೋಸ್ಟ್ ಪರಿಮಳ ಬರ್ತಾ ಉಂಟಲ್ಲ? ಹೌದು, ಇನ್ನು ಸಾಕಾಗುತ್ತಾ? ಹೌದು, ಇದು ತಾಗೋದಿಲ್ಲ ಈಗ ಇದಕ್ಕೆ ಬಣ್ಣಲೆಗೆ. ಇಷ್ಟಾದರೆ ಸಾಕಾಗುತ್ತಲ್ಲ? ಆಫ್ ಮಾಡೋದು ಈಗ? ಆಫ್ ಮಾಡಿ. ಓಕೆ, ಈಗ ಪ್ಲೇಟ್ ಕೊಡಿ, ತಣ್ಣೀಲಿಕ್ಕೆ ಇದು ಹಾಕೋ. ಇದಕ್ಕೆ ಹಾಕ್ತೀರಾ? ಹೌದು, ನೋಡಿ ತುಪ್ಪ ಹಾಕಿದ ಕಣ ಎಷ್ಟು ಚೆನ್ನಾಗಿ ಬಂತಲ್ಲ? ಹೌದು. ನೀವು ಇದಕ್ಕೆ ಸ್ವೀಟ್ ಅಂದರೆ ಈಗ ಲಾಸ್ಟಿಗೆ ಆ್ಯಡ್ ಮಾಡೋದು? ಈಗ ಸಕ್ಕರೆ, ಇದು ತಣ್ಣದ ನಂತರ ಸಕ್ಕರೆ ಹಾಕ್ಬೇಕು ಅದಕ್ಕೆ. ಸಕ್ಕರೆ ಪೌಡ್ರ್ ಅಲ್ಲ? ಪೌಡ್ರ್, ಹೌದು. ಓಕೆ, ಸಕ್ಕರೆ ಪೌಡ್ರ್ ಹಾಕಿದ ಕಾರಣ ಲಾಸ್ಟಿಗೆ ಹಾಕಿದ್ರೆ ಬೆಟರ್ ಅಲ್ಲ? ಓಕೆ, ನಾನು ಅಂದ್ಕೊಂಡೆ ನೀವು ಈಗ ಮಿಕ್ಸ್ ಮಾಡುವಾಗಲೇ ಇಲ್ಲ ಹಾಕ್ತೀರಾ ಅಂತ. ಓಕೆ, ಇದೀಗ ಸ್ವಲ್ಪ ಚೆನ್ನಾಗಬೇಕಾ? ಓಕೆ, ಆಲ್ಮೋಸ್ಟ್. ಈಗ ಇದಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಪೌಡ್ರ್ ಅಲ್ಲ? ಹೌದು, ಸಕ್ಕರೆ ಪೌಡ್ರ್ ಒಂದು 2 ಸ್ಪೂನ್ ಸಾಕು. ಓಕೆ, 2 ಸ್ಪೂನ್ ಸಾಕಲ್ಲ? ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ? ಮಾಡಿ. ಇದನ್ನೆಲ್ಲ ನಾರ್ಮಲ್ ಆಗಿ ಒಂದು ವಾರಲ್ಲಿ ಇಡ್ಬೋದು ಅಂತಲ್ಲ? ರೆಡಿ ಮಾಡಿ ಇಡ್ಬೋದು. ಸ್ವಲ್ಪ ಕೈಗೆ ತುಪ್ಪ ತರಿ. ತುಪ್ಪ. ಈಗ ಇದನ್ನು ರೌಂಡ್ ಮಾಡೋದು. ಸ್ವಲ್ಪ ಎಡ ರೌಂಡ್ ಆಗಿ ಕೂಡ ಇರುತ್ತಲ್ಲ? ಹೌದು, ರೌಂಡ್ಸ್ ಇರ್ತದೆ, ಹೇಗೆ ಇರ್ತದಲ್ಲ? ಹೌದು. ಈಗ ಇದಕ್ಕೆ ಪಿಸ್ತಾ ಹಾಕಬೇಕು. ಓಕೆ, ಮೇಲ್ಗಡೆಯಿಂದ ಆ ಥರ ಪಿಸ್ತಲ್ಲ? ಓಕೆ, ಸರಿ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ? ಈಗ ಸರ್ವ್ ಮಾಡೋ ಟೈಮಲ್ಲ? ಬಿಸಿ ಉಂಟಾ? ಇಲ್ಲ, ಥಂಡಿದೆ. ಓಕೆ, ಪೇಡ ಅಲ್ಲ, ನಾರ್ಮಲ್ ಆಗಿ ನಾವು ಹಾಲಿನ ಹುಡಿಯಿಂದ ಮಾಡಿದಂಥ ಪೇಡ. ಚೆನ್ನಾಗಿರುತ್ತೆ ಅದು. ನಾವು ಮನೆಯಲ್ಲಿ ಮಾಡಿದಾಗ ಗಮ್ಮತ್ತಾಗಿರ್ಬೋದಲ್ಲ? ಇದು ಸ್ವಲ್ಪ ಇನ್ನೂ ತಣ್ಣಗಾದರೆ ಇನ್ನು ಗಟ್ಟಿ ಆಗ್ತದೆ ಅಂತಲ್ಲ? ಗಟ್ಟಿ ಆಗ್ತದೆ. ಓಕೆ, ಟೇಸ್ಟ್ ನೋಡೋದಾದ್ರೆ ಈಗ. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗುವಂತಹ ಪೇಡ ಅಂತೂ ರೆಡಿ ಮಾಡಿಕೊಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಪೇಡ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಹಾಲಿನ ಪುಡಿಗೆ ಸ್ವಲ್ಪ ತುಪ್ಪ ಹಾಕಿ 2 ರಿಂದ 3 ನಿಮಿಷ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಆ ನಂತರ ಹಾಲಿನ ಪುಡಿಯ ಅರ್ಧದಷ್ಟು ಹಾಲು ಹಾಕಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಸೇರಿಸುತ್ತಾ ಬೇಯಿಸಿಕೊಳ್ಳಿ. ಬೆಂಕಿ ಆರಿಸಿದ ನಂತರ ಸಕ್ಕರೆ ಪುಡಿ ಹಾಕಿ ಬೆರೆಸಿ ಉಂಡೆ ಕಟ್ಟಿಕೊಳ್ಳಿ. ಮೇಲಿನಿಂದ ಪಿಸ್ತಾ ಬಾದಾಮಿ ಚೂರುಗಳನ್ನ ಹಾಕಿ ಅಲಂಕರಿಸಿ. ಈಗ ರುಚಿಕರವಾದ ಪೇಡ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.